ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು. ಸೊ ಇವತ್ತಿನ ಒಂದು ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಸುಷ್ಮಾ ಮೇಡಮ್. ನಮಸ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಸೊ ಪ್ರತಿ ಭಾನುವಾರ ಕೂಡ ನಾವು ಬಂದೇ ಬರ್ತೀವಿ ಡಿಫ್ರೆಂಟ್ ಗೆಸ್ಟ್ ಜೊತೆ. ನಮ್ಮ ವೀಕ್ಷಕರಿಗೋಸ್ಕರ ಏನಾದರೂ ಒಂದು ಡಿಫ್ರೆಂಟ್ ಐಟಮ್ಸ್ ಮಾಡಿ ಕಲಿಸಿಕೊಡ್ತಾರೆ. ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನೀವೇನು ಕಲಿಸ್ತೀರಾ ಅಂತ ಗೊತ್ತಿಲ್ಲ ನನಗೆ. ಸೊ ಆಲ್ರೆಡಿ ನೀವು ರೆಡಿ ಇದ್ದೀರಾ ಅಲ್ವಾ? ಓಕೆ. ಸೊ ಹಾಗಾಗಿ ಏನು ಇವತ್ತು ಯಾವ ಐಟಮನ್ನು ಶುರು ಮಾಡಲಿಕ್ಕೆ ಕಲಿಸ್ತೀರಾ ನಮ್ಮ ವೀಕ್ಷಕರಿಗೆ? ಫಸ್ಟ್ ನಾನು ಸ್ವೀಟ್ ಇಂದಾನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಸ್ವೀಟ್ ಅಲ್ವಾ? ಓಕೆ, ಸ್ವೀಟ್ ಇಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿ. ಎಲ್ಲರೂ ಜಿಲೇಬಿ ತಿಂದಿರ್ತಾರೆ. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಪೈನಾಪಲ್ ಇದು ಜಿಲೇಬಿ. ಓಕೆ, ನಾನು ಇದು ಫಸ್ಟ್ ಟೈಮ್ ಕೇಳಿದ್ದು ಪೈನಾಪಲ್ ಜಿಲೇಬಿ. ಓಕೆ ಓಕೆ. ಸೊ ಅದನ್ನ ಟ್ರೈ ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರ ಮನೆಯಲ್ಲೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತಾನೆ ಓಕೆ 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 ಚಾಯ್ಸ್ ಮಾಡಿದ್ದೀನಿ. ಎಸ್. ಸೊ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗಿರ್ಬೋದು ಅಲ್ವಾ? ತುಂಬಾ ಇಷ್ಟ. ಓಕೆ, ನೀವು ಇದು ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀರಾ? ನಾನು ಕೆಲವೊಂದೆಲ್ಲ ತಿಳ್ಕೊಂಡು ಟ್ರೈ ಮಾಡ್ತೀನಿ, ವಿಡಿಯೋಸ್ ನೋಡಿ ಟ್ರೈ ಮಾಡ್ತೀನಿ. ಮಾತ್ರ ನನ್ನದೇ ಒಂದ್ ಸ್ವಲ್ಪ ಚೇಂಜಸ್ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ತೀರಾ ಅಲ್ಲಿ? ಮನೆಯವರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಹಾಗೆಲ್ಲ ನೋಡ್ಕೊಂಡು ನಾನು ಚೇಂಜಸ್. ಮನೆಯಲ್ಲಿ ಇಷ್ಟ ಆದ್ರೆ ಮಾತ್ರ ತಿನ್ನೋದಲ್ವಾ? ಹಾಗೆ ಸ್ವಲ್ಪ ನೋಡ್ಬೇಕಾಗುತ್ತೆ. ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಖುಷಿ ಆಗುತ್ತೆ. ಇನ್ನೂ ಹೊಸ ಹೊಸ ತರ ಮಾಡ್ತಿರೋಣ. ಕರೆಕ್ಟ್. ಓಕೆ ಓಕೆ. ಅಂಡ್ ಇವತ್ತು ಏನೆಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೀರಾ? ಈಗ ನಮ್ಗೆ ಏನೆಲ್ಲ ಬೇಕು ಐಟಮ್ಸ್? ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಪೈನಾಪಲ್. ಓಕೆ. ಶುಗರ್ ಸಿರಪ್ಗೆ ಶುಗರ್ ಆಫ್ ಕೋರ್ಸ್. ಓಕೆ. ಆಮೇಲೆ ಮೈದಾ, ಆಮೇಲೆ ಕಾರ್ನ್ ಫ್ಲವರ್, ಮೊಸರು, ಮತ್ತೆ ಎಣ್ಣೆ, ಉಪ್ಪು, ಮತ್ತೆ ಕೇಸರಿ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫುಡ್ ಕಲರ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಪಾಕಕ್ಕೆ ನಾನು ಕೇಸರಿಯನ್ನ ತಗೊಂಡಿದ್ದೀನಿ. ಮತ್ತೆ ಗಾರ್ನಿಶ್ಗೆ ಆಲ್ಮಂಡ್ಸ್ ಅಥವಾ ಬಾದಾಮಿಯನ್ನ ತಗೊಂಡಿದ್ದೀನಿ. ಓಕೆ ಓಕೆ. ಎಷ್ಟು ಬೇಕು ಅಲ್ವಾ? ಓಕೆ. ಸ್ಟಾರ್ಟಿಂಗ್ ಈಗ ಏನು ಮಾಡಬೇಕು? ಗ್ಯಾಸ್ ಒಂದು ಆನ್ ಮಾಡಲೇಬೇಕಾಗುತ್ತೆ. ಓಕೆ, ಡನ್. ಎಸ್. ಈಗ ಫಸ್ಟ್ ಏನು ಮಾಡಬೇಕು? ಫಸ್ಟ್ ನಾವು ಎರಡು ಸೈಡ್ ಒಂದೇ ಕೆಲಸ ಮಾಡ್ಕೊಳ್ಳೋಣ. ಒಂದು ಆಯಿಲ್ ಇಡೋಣ ಬಿಸಿಗೆ, ಹಾಗೆ ಇಲ್ಲಿ ಶುಗರ್ ಸಿರಪ್ ರೆಡಿ ಮಾಡೋಣ. ಅವಾಗ ನಮಗೆ ಮಿಕ್ಸಿಂಗ್ ಮಾಡ್ಲಿಕ್ಕೆ ಬೇಗ. ಎಸ್. ಓಕೆ. ಸೊ ಹಾಗಾದ್ರೆ ನಿಮ್ಗೆ ಈಗ ಆಯಿಲ್ ಬೇಕು ಅಲ್ವಾ? ಓಕೆ. ಸೊ ಆಯಿಲ್ ಯಾವುದು ಆಗುತ್ತಾ? ತೆಂಗಿನ ಎಣ್ಣೆ? ನಾನು ಇಲ್ಲಿ ರಿಫೈನ್ಡ್ ಆಯಿಲ್. ಓಕೆ, ರಿಫೈನ್ಡ್. ಓಕೆ. ಮತ್ತೆ ನಿಮ್ಮ ಟೇಸ್ಟ್ ಮೇಲೆ ನೋಡಿ, ಕೆಲವರು ಘೀಯಲ್ಲಿ ಒಳ್ಳೇದಾಗುತ್ತೆ. ಓಕೆ ಓಕೆ ಓಕೆ. ಎಸ್. ಓಕೆ ಓಕೆ. ಸೊ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲೇಬೇಕು ಅಲ್ವಾ? ಸೊ ಅದಾದ್ಮೇಲೆ ಏನು ಮಾಡಬೇಕು? ಈಗ ನೀವೇನು ಹೇಳಿದ್ರಿ? ಈಗ ಶುಗರ್. ಓಕೆ, ಸಿರಪ್. ಓಕೆ. ಶುಗರ್ ಸಿರಪ್ ಮಾಡುವಾಗ ನಿಮ್ಗೆ ನೋಡ್ಕೊಳ್ಳಿ ಎಷ್ಟು ಅಂದಾಜ್ ಬೇಕಂತ. ನಾನು 1 ಕಪ್ ಅನ್ನ ಯೂಸ್ ಮಾಡಿದ್ದೀನಿ. ದೊಡ್ಡ ಕಪ್ ಇದೆ, ಸಣ್ಣ ಕಪ್ ಅನ್ನ ಚೂಸ್ ಮಾಡಿದ್ದೀನಿ. ಇದನ್ನ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ನಾವು ಎಷ್ಟು ಮಾಡ್ತೀವಿ? ಓಕೆ ಓಕೆ. ಇದನ್ನ ಹಾಕಿದ ತಕ್ಷಣನೇ ಇದು ಮುಳುಗುವಷ್ಟು ನೀರನ್ನ ಹಾಕಿದ್ರೆ ಆಯ್ತು. ಈ ಶುಗರ್ ಸಿರಪ್ ಎಷ್ಟು ಮುಳುಗತ್ತೆ ನೋಡಿ. ಇದು ಓಕೆ, ಇಷ್ಟು ಡಿಪ್ ಆಗುವಷ್ಟು ಅಂದಾಜಾಗುತ್ತೆ. ಓಕೆ ಓಕೆ ಓಕೆ. ಇದು ಎಲ್ಲಿವರೆಗೂ ನಾವು ಕುದಿಸ್ಬೇಕಂತ ಹೇಳಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತದಾ? ಮಿಕ್ಸ್ ಮಾಡಬೇಕು. ಓಕೆ. ಇದ್ರ ಕನ್ಸಿಸ್ಟೆನ್ಸಿ ಹೇಳ್ತೀನಿ. ಇದು ಕರ್ಗಿದ ಮೇಲೆ ಒಂದೆಳೆ ಪಾಕ ಬರಬೇಕು. ಆ ಒಂದೆಳೆ ಪಾಕ ಬಂದಿದ್ರೆ ಆಗಿದೆ ಅಂತ. ಅದನ್ನ ಸ್ಪೂನ್ ಟೆಸ್ಟಿಂಗ್ ಅಲ್ಲಿ ನಾವು ಮಾಡ್ಕೊಳ್ಬಹುದು. ಓಕೆ ಓಕೆ ಓಕೆ. ಇದೊಂದು ಎಷ್ಟು ಮಿನಿಟ್ಸ್ ಏನಾದರೂ ಬಿಡಬೇಕಾಗತ್ತಾ? ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಎಷ್ಟು ಬೇಕಾಗುತ್ತೆ? ಒಂದ್ ಸ್ವಲ್ಪ ತಲೆ ಆಗುತ್ತೆ. ತುಂಬಾ ಉರಿ ಇಟ್ಕೊಂಡು ಮಾಡೋದು ಬೇಡ. ಮತ್ತೆ ಅದು ಕರೆಕ್ಟೋಗುವಂತ ಕ್ಯಾರಮಲೈಸ್ಡ್ ಅಂತ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನದಲ್ಲೇ ಅದು ಪಾಕ ಬರುವ ಹಾಗೆ. ಬಟ್ ಈ ಜಿಲೇಬಿ ಇದೆಲ್ಲ ಮಾಡ್ಬೇಕು, ಸ್ವಲ್ಪ ಪೇಷನ್ಸ್ ಬೇಕು. ಮತ್ತೆ ಅದು ಶುಗರ್ ಸಿರಪ್ ಹೀಟ್ ಇರುವಾಗ್ಲೇನೆ ನಾವು ಫ್ರೈ ಮಾಡಿಟ್ಟಿದ್ದು ಹಾಕ್ಬಿಡ್ಬೇಕು. ಅದು ತಣ್ಣಗ್ ಮಾಡಿ ಹಾಕ್ತೀನಿ, ಆ ತರ ಆಗಲ್ಲ, ಎಳ್ಕೊಳ್ಳೋದಿಲ್ಲ. ಓಕೆ ಓಕೆ ಓಕೆ, ಗ್ರೇಟ್. ಸೊ ಆಗ್ಲಿ, ಸರಿ. ಇದಾಗ್ತಾ ಇರ್ಲಿ, ಅಷ್ಟೊತ್ತಿಗೆ ಮಿಕ್ಸಿಂಗ್ ಮಾಡ್ತಾ ಇರ್ಬೇಕು. ಓಕೆ ಓಕೆ. ಈಗ ಫಸ್ಟಿಗೆ ಏನು ಹಾಕ್ಬೇಕು ಮೇಡಮ್? ನಾವು ಫಸ್ಟ್ ಮೈದಾವನ್ನ ಹಾಕ್ತಾ ಇದ್ದೀನಿ. ಮೈದಾ 1 ಕಪ್ ಮೈದಾ ಹಾಕಿ. ಓಕೆ ಓಕೆ ಓಕೆ. ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ನಾವು ಹೇಳಿದಾಗನೇ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೋ ಪ್ರಾಬ್ಲಮ್ ಅಲ್ವಾ? ಹಾಗೇನು ಓಕೆ ಎಕ್ಸಾಕ್ಟ್ ಇದಂತೇನೆ. ಅಂದ್ರೆ 3 ಸ್ಪೂನ್ಸ್. ಓಕೆ. ಇದು ಸ್ವಲ್ಪ ಸಾಕಂತ ಅಲ್ವಾ? ಓಕೆ ಓಕೆ. ಇದು ಹಾಕ್ಲೇಬೇಕಾ? ಇಲ್ಲ ಇಲ್ಲ, ಕಂಪಲ್ಸರಿ ಏನಿಲ್ಲ, ಆಪ್ಷನಲ್ ಅಷ್ಟೇ. ಓಕೆ, ಆಪ್ಷನಲ್. ಮೊಸರು ತುಂಬಾ ಹುಳಿ ಮೊಸರು ತಗೊಳ್ಬೇಡಿ. ಓಕೆ. ಸ್ವಲ್ಪ ಕೆಲವರು ಮನೆಯಲ್ಲೇ ಮಾಡ್ತಾರೆ ಅಲ್ವಾ? ಅದು ಕೂಡ ಆಗುತ್ತೆ. ಇದು ಮನೆಯಲ್ಲಿ ಮಾಡಿದ್ದು. ಓಕೆ ಓಕೆ ಓಕೆ.
ಸೊ ಇಲ್ಲಿ 3 ಸ್ಪೂನ್ಸ್ ಅನ್ನ ಹಾಕ್ತೇನೆ. ನೆಕ್ಸ್ಟ್ ಸಾಲ್ಟ್. ಓಕೆ. ಸಾಲ್ಟ್ ಸಹ ತುಂಬಾ ಹಾಕಬಾರ್ದು. ತುಂಬಾ ಹಾಕಬಾರ್ದು, ತುಂಬಾ ಉಪ್ಪು ಆಗ್ತದೆ ಸಿಹಿ ಹೋಗಿ. ಓಕೆ. ಸ್ವಲ್ಪ ಹಾಕಿದ್ರೆ ಆಯ್ತು. ಇನ್ನು ಉಳಿದಿರೋದು ಮಿಕ್ಸಿಂಗ್. ಓಕೆ. ಸೊ ಇದನ್ನ ಮಿಕ್ಸ್ ಮಾಡೋದು. ಕೆಲವರು ಬೇಕಿಂಗ್ ಪೌಡರ್ ಎಲ್ಲ ಹಾಕ್ತಾರೆ. ಸೊ ಬೇಕಿಂಗ್ ಪೌಡರ್ ಬದಲಾಗಿ ನಾವು ಮೊಸರನ್ನ. ಓಕೆ ಓಕೆ ಓಕೆ. ಒಳ್ಳೇದಲ್ವಾ? ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ. ನಾವು ಹೀಗೆ ಮಿಕ್ಸ್ ಮಾಡ್ಕೊಂಡು ನಂತರ ಓಕೆ ನೀರು ಮಿಕ್ಸ್ ಮಾಡಬೇಡ. ಹಾಕ್ಬೇಕಾ? ಎಸ್. ಸಾಕಾ? ಒಂದು ನಿಮಿಷ. ಬಟ್ ನೀವು ಜಾಬಿಗೆ ಹೋಗ್ತಿದ್ದೀರಾ ಹೇಗೆ? ಜಾಬಿಗೆ ಹೋಗ್ತಾ ಇದ್ದೀನಿ, ಗೆಸ್ಟ್ ಲೆಕ್ಚರರ್ ಆಗಿದ್ದೀನಿ. ಓಕೆ. ನೀವು ಟೀಚರು? ಸ್ವಲ್ಪ ಹೆದರಿಕೆ ಆಗ್ತದೆ ಈಗ ಮಾತಾಡುವಾಗ ಟೀಚರ್ ಅಂತ ಹೇಳುವಾಗ. ಓಕೆ. ಸ್ವಲ್ಪ ನೀರು ಹಾಕ್ಬೇಕು. ಮಕ್ಕಳು ಹೇಗೆ ಪಾಠ ಕೇಳ್ತಾರಾ ಮೇಡಮ್? ಇನ್ನೂ ತನಕ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಅಲ್ವಾ? ಕಾಲೇಜಲ್ಲಿ ಪಾಠ ಎಲ್ಲ ಚೆನ್ನಾಗಿ ಕೇಳ್ತಾರೆ, ಅಟೆಂಟಿವ್ ಇರ್ತಾರೆ ಅಲ್ವಾ? ಹಾಗೆ ಅವರಿಗೆ ಪಾಠ ಅಲ್ಲದೆ ನಾನು ಸ್ವಲ್ಪ ಇವೆಂಟ್ಸ್ ಎಲ್ಲ ಮಾಡೋದು ಹಾಗೆಲ್ಲ ಮಾಡ್ತೇನೆ. ಅವರಿಗೆ ಒಂದ್ 4 ಕ್ಲಾಸ್ ಪಾಠ ಮಾಡಿದ್ರೆ 1 ಕ್ಲಾಸ್ ಇವೆಂಟ್ಸ್ ಮಾಡೋದು ಅವರಿಗೆ ತುಂಬಾ ಖುಷಿ ಆಗುತ್ತೆ. ಓಕೆ ಮೇಡಮ್, ಇದೀಗ ರೆಡಿ ಆಯ್ತಲ್ವಾ? ಸೊ ಈ ಒಂದು ಮಿಕ್ಸಿಂಗ್ ಏನು ಮಾಡಿದಿರಿ, ಸ್ವಲ್ಪ ನೀವು ಹೇಳಿದಾಗೆ ನೀರು ಜಾಸ್ತಿ ಆದ್ರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಲ್ವಾ? ಓಕೆ ಓಕೆ. ಇದು ಏನು ಮಾಡ್ಬೇಕು ಈಗ? ಎಸ್. ಇದನ್ನ ಪೈನಾಪಲ್ ನೋಡಿ ನಾನು ಈ ತರ ಕಟ್ ಮಾಡಿದ್ದೀನಿ. ಓಕೆ. ಜಿಲೇಬಿ ತರನೇ ಇದೆ ಅಲ್ವಾ ನೋಡ್ಲಿಕ್ಕೆ? ಓಕೆ. ಹೋಲ್ ಇದೆ ಅಲ್ವಾ? ಓಕೆ ಓಕೆ, ಡನ್. ಸೊ ವೀಕ್ಷಕರೇ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಪೈನಾಪಲ್ ಅನ್ನ ಜಿಲೇಬಿ ಅಂತ ಹೇಳಿದ್ರಲ್ವಾ? ಸೊ ಹಾಗೆ ಅದೇ ಡಿಸೈನ್ ಅಲ್ಲಿ ಮಾಡ್ಬೇಕಾಗ್ತದೆ. ಅದೇ ಬೇಕಂತನೂ ಇಲ್ಲ, ಕಟ್. ಓಕೆ ಓಕೆ ಓಕೆ. ಹೇಗೆ ಇದಕ್ಕೊಂದು ಸ್ವಲ್ಪ ಪೇಷನ್ಸ್ ಬೇಕು ಒಳಗಡೆ ಅಲ್ವಾ? ಓಕೆ ಓಕೆ. ಸೊ ಇದಕ್ಕೆ ಯಾರದ್ದು ಹೆಲ್ಪ್ ತಗೊಂಡ್ರಿ? ನೀವೇ ಮಾಡಿದ್ರಿ? ಎಸ್ ಎಸ್ ಎಸ್. ಓಕೆ. ಈಗ ಆಚೆ ಎಣ್ಣೆ ಕೂಡ ಬಿಸಿ ಆಗ್ತಿದೆ, ಇದು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಿದೆ. ಸೊ ಇದು ನೆಕ್ಸ್ಟ್ ಏನು ಅಂತ? ನೆಕ್ಸ್ಟ್ ಕೇಸರಿ ಹಾಕ್ತಾ ಇದ್ದೀನಿ. ಓಕೆ, ಕೇಸರಿಗೆ ಹಾಕಬೇಕು. ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಓಕೆ 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 ಓಕೆ. ಜಿಲೇಬಿಗೆ ಮತ್ತೆ ಕಲರ್ ಕೊಡುತ್ತೆ. ಸೊ ಹಾಗಾಗಿ ಕೇಸರಿ ಹಾಕ್ತಾ ಇದ್ದೀನಿ. ಎಸ್ ಎಸ್ ಎಸ್. ಜಿಲೇಬಿಗೆ ಇರೋದು ಕಲರ್ ಲಾಸ್ಟಿಗೆ ಹಾಕಿದ್ರೆ ಬೆಟರ್. ಓಕೆ ಓಕೆ. ಅದರದ್ದು ಫ್ರಾಗ್ರೆನ್ಸ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಓಕೆ ಓಕೆ ಓಕೆ. ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತದೆ ಅಲ್ವಾ? ಮಿಕ್ಸ್ ಮಾಡಬೇಕು. ಒಂಚೂರು ಚೆಕ್ ಮಾಡೋಣ. ಓಕೆ ಓಕೆ ಓಕೆ. ಈಗ ಸ್ವಲ್ಪ ಚೆಕ್ ಮಾಡಬೇಕಾಗ್ತದೆ ಅಲ್ವಾ? ಇದನ್ನೇನಿಲ್ಲ, ಹೀಗೆ ಅಂಟು ಬಂದು ಒಂದೆಳೆ ಬರಬೇಕು. ಓಕೆ. ಒಂದೆಳೆ ಬಂದಿದ್ರೆ ಆಗಿದೆ. ಓಕೆ ಅಂತ ಅಲ್ವಾ? ಎಸ್ ಎಸ್ ಎಸ್. ಆಗಿದೆ. ಇಲ್ಲಿ ನಾನು ಇದನ್ನ ಆಫ್ ಮಾಡಿ. ಎಸ್ ಎಸ್. ಓಕೆ. ಆಫ್ ಮಾಡಿ ಒಂದು ಬೌಲಲ್ಲಿ, ಸಣ್ಣ ಬೌಲಲ್ಲಿ ತಗೊಳ್ಳಿ. ಯಾಕೆ ಹೀಗೆ ಓಪನ್ ಆಗಿಟ್ರೆ ಅದ್ರದ್ದು ಹೀಟ್ ಬೇಗ ಆರೋಗುತ್ತೆ ಅಲ್ವಾ? ಅವಾಗ ತಣ್ಣಗಾಗ್ಬಿಡುತ್ತೆ. ಹಾಗಾಗಿ ಬೆಟರ್ ನೀವು ಸ್ವಲ್ಪ ಇದು ಬಿಸಿ ಇರಲೇಬೇಕು ಅಲ್ವಾ? ಬಿಸಿ ಇದ್ರೆ, ಇಲ್ಲಾಂದ್ರೆ ಡಬಲ್ ಬಾಯ್ಲ್ ತರ ತುಂಬಾ ಅಕಸ್ಮಾತ್ ಬಿಸಿನೇ ಇಟ್ಕೊಳ್ಬೇಕಂದ್ರೆ ಡಬಲ್ ಬಾಯ್ಲ್ ತರ ಇಟ್ಕೊಂಡು. ಇದು ಬಿಸಿನೇ ಇರ್ಲಿ, ಇಲ್ಲೇ ಇಡ್ತೀನಿ ಯಾಕಂದ್ರೆ ಅದ್ರದ್ದು ಶಾಖದಲ್ಲಿ. ಓಕೆ, ಇರ್ಲಿ, ಸ್ವಲ್ಪ ಬಿಸಿ ಆಗ್ತಾ ಇರ್ಲಿ ಅಲ್ವಾ? ಓಕೆ. ನಾನಿವಾಗ ಇದನ್ನ ಫ್ರೈ ಮಾಡ್ತೀನಿ. ಓಕೆ. ಸೊ ಫ್ರೈ ಮಾಡುವಾಗ ಹುಷಾರಾಗಿ ಮಾಡಬೇಕು. ಹೌದು, ನಾವು ಅಷ್ಟು ಪೇಷನ್ಸ್ ಇಟ್ಕೊಂಡು ಡಿಸೈನ್ ತುಂಬಾ ಡೆಲಿಕೇಟ್ ಇದೆ ಅಲ್ವಾ? ಹಾಗಾಗಿ ಓಕೆ. ಸೊ ಫ್ರೈ ಮಾಡುವಾಗ ಓಕೆ, ಡನ್. ಇದನ್ನ ಓಕೆ. ಪೈನಾಪಲ್ ಜಿಲೇಬಿ ಅಂದ್ರೆ ಇದು ಎಲ್ಲಿ ಅಂದ್ರೆ ನೀವೇ ಓನ್ ಕಲ್ತದ್ದು ಹೇಗೆ? ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಓಕೆ. ಆದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ ನಾನೇ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡಿದ್ರಲ್ವಾ? ಓಕೆ. ಸೊ ತಾಯಿಯವರು ಏನ್ ಕಲಿಸ್ತಾರೆ ಅಂದ್ರೆ ಮುಂಚೆ ಕಲಿಸ್ತಿದ್ರ ಏನಾದ್ರು ಸ್ಪೆಷಲ್ ಐಟಮ್ಸ್ ಮಾಡ್ಲಿಕ್ಕೆ? ಕಲಿಸ್ಕೊಳ್ಳೋದಕ್ಕಿಂತ ಬೈಸ್ಕೊಳ್ಳೋದೇ. ಹಾಗೆ ಹಾಗೆ. ಕರೆಕ್ಟ್ ಆಗಿ ಏನೋ ಚಾಪಿಂಗ್ ಮಾಡ್ಲಿಲ್ಲ ಅಂದ್ರೆ ಅದು ಹಂಗಾಗಿಲ್ಲ ಹಿಂಗಾಗಿಲ್ಲ ನಿಂಗೆ ಅಷ್ಟು ಗೊತ್ತಾಗಲ್ವಾ? ಹಾಗೆ ಹೇಗೆ ಇರುತ್ತೆ ಅಲ್ವಾ? ಇವಾಗ ನನ್ನ ಹತ್ರನೇ ಫೋನ್ ಮಾಡಿ ರೆಸಿಪಿ ಕೇಳ್ತಾರೆ ಹೇಗ್ ಮಾಡೋದು ಹೇಳು, ಅದೇಗ್ ಮಾಡೋದು ಹೇಳು ಅಲ್ವಾ? ಓಕೆ. ಅವ್ರು ಮಾಡುವ ಯಾವ್ದಾದ್ರು ರೆಸಿಪಿ ನಿಮ್ಗೆ ತುಂಬಾ ಇಷ್ಟ ಯಾವ್ದಾಗಿತ್ತು? ಅವ್ರು ತುಂಬಾ ಚೆನ್ನಾಗಿ ಪಲಾವ್ ಮಾಡ್ತಾರಾ? ಓಕೆ. ಈಗ ಆಲ್ರೆಡಿ ರೆಡಿ ಆಗಿದೆ ಮೇಡಮ್ ಅಲ್ವಾ? ಈಗ ತೆಗಿಬಹುದು ಅಂತ. ಓಕೆ. ಎಸ್ ಎಸ್. ಆಲ್ರೆಡಿ ಕಲರ್ ಬಂದಾಗಿದೆ. ಓಕೆ ಓಕೆ ಓಕೆ. ಸೊ ನೀವು ಹೇಳಿದಾಗೇನೆ ಇನ್ನೊಂದು ಜಿಲೇಬಿ ನಾವು ಸಂತೆಯೆಲ್ಲ ಸಿಗ್ತದೆ ನೋಡಿ, ಆ ಜಿಲೇಬಿ ಮತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ? ಅದು ಸ್ವಲ್ಪ ಕಷ್ಟ, ಇದು ಸ್ವಲ್ಪ ತುಂಬಾ ಈಸಿ ಅಂತ ಮೇ ಬಿ. ಓಕೆ, ಕರೆಕ್ಟ್. ಎಸ್. ಇವಾಗ ಆಗಿದ್ದ ಜಿಲೇಬಿನ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಬೇಕು. ಎಸ್ ಎಸ್. ಮತ್ತೆ ಟ್ರೈ. ಓಕೆ. ನೋಡಿ ಎಷ್ಟು ಗ್ಲಾಸಿ ಲುಕ್. ಕರೆಕ್ಟ್ 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 ಕರೆಕ್ಟ್. ನೀವು ಇದು ಪ್ಲೇಟ್ ಹಾಕೋ ಮುಂಚೆ ನಾನು ತಿನ್ಬೇಕಂತ ಆಸೆ ಆಗ್ತಿದೆ. ವೀಕ್ಷಕರಿಗೆ ಕೂಡ ಅದೇ ರೀತಿಯಾಗಿರ್ಬೋದು. ಓಕೆ ಓಕೆ ಮೇಡಮ್, ಈಗ ಆಲ್ರೆಡಿ ರೆಡಿ ಆಗಿದೆ. ನೆಕ್ಸ್ಟ್ ಏನು ಅಂತ?
ಏನಿಲ್ಲ Okay. ಗಾರ್ನಿಷ್ಗೆ Okay. ಬಾದಾಮನ್ನ ಹಾಂ ಹಾಂ ಫ್ಲೇಕ್ಸನ್ನ ಎಸ್ 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 ಓಕೆ ಜಸ್ಟ್ ಫ್ಲೇಕ್ಸ್ ಅಷ್ಟೇ. ಓಕೆ ಇದು ಸಹ ಆಪ್ಷನಲ್, ಬೇಕಂತಿಲ್ಲ. ಬೇಕಂತಿಲ್ಲ ಬಟ್ ಸ್ವಲ್ಪ ನೋಡುವಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ವಾ. ಓಕೆ ಸೊ ಇದು ರೆಡಿ ಅಲ್ವಾ. ಓಕೆ ಟೇಸ್ಟ್ ಮಾಡ್ಬೋದು ಹಾಗಾದರೆ. ಓಕೆ ಮೇಡಮ್, ಆಲ್ರೆಡಿ ರೆಡಿ ಆಗಿದೆ. ಸೊ ನೀವು ಟೇಸ್ಟ್ ಮಾಡ್ಲಿಕ್ಕೆ ಹೇಳ್ತಿದ್ದೀರಾ. ಸೊ ವೀಕ್ಷಕರೇ, ಸೂಪರಾಗಿ ಈಗ ಅದನ್ನು ನೋಡ್ತಿರುವಾಗ ನಾನಂತೂ ಈಗ ಗ್ಯಾರಂಟಿ ತಿಂತೇನೆ. ಈಗ ತಿಂದು ಈಗ ಅವ್ರ ಹತ್ರ ವೀಕ್ಷಕರ ಹತ್ರ ಹೇಳ್ತೇನೆ ನಾನು ಯಾವ ಥರ ಟೇಸ್ಟ್ ಇದೆ ಅಂತ. ಸೊ ಇದು ಏನು ಹೇಗೆ ಅಂತ ನೀವು ಮತ್ತೊಮ್ಮೆ ಹೇಳಬೇಕು ಏನೆಲ್ಲ ಮಾಡಿದ್ರಿ ಅಂತ. ಓಕೆ, ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಮೇಡಮ್. ಬಟ್ ಮೇ ಬಿ ಇದು ತುಂಬ ಟೇಸ್ಟಿಯಾಗಿದೆ ನನ್ನ ಪ್ರಕಾರ. ಸೂಪರ್ ಮೇಡಮ್, ನೀವು ಹೇಳಿದಾಗನೇ ಈ ಪೈನಾಪಲ್ ಜಿಲೇಬಿ ತುಂಬಾ ಟೇಸ್ಟಿ. ಓಕೆ, ಸೊ ನೀವು ಹೇಳಿದಾಗನೇ ಈ ನಿಮ್ಮ ಸಕ್ಕರೆ ಪಾಕ ಏನು ಮಾಡಿದಿರಿ ನೋಡಿ, ಅದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡ್ತಾ ಇದೆ. ಅದ್ರ ಜೊತೆಗೆ ಈ ಪೈನಾಪಲ್ ಎಲ್ಲ ಸೇರಿಕೊಂಡು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಸೊ ವೀಕ್ಷಕರೇ, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದು ನನ್ನ ಪ್ರಕಾರ ಒಂದು 10-15 ತಿನ್ಬೋದಾ ಅಂತ ಒಮ್ಮೆಲೆ. ಒಂದು ನೀವು ನಾರ್ಮಲ್ ಜಿಲೇಬಿಗೂ ಇದು ಜಿಲೇಬಿಗೂ ಡಿಫ್ರೆಂಟ್ ಇದೆ ನನ್ನ ಪ್ರಕಾರ. ಅದರಲ್ಲಿ ಅದನ್ನು ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ ನನ್ನ ಪ್ರಕಾರ, ಅದು ಜಾಸ್ತಿ ಸ್ವೀಟ್ ಇರುತ್ತೆ. ಇದು ನಾರ್ಮಲ್ ಆಗಿದೆ. ಸೊ ಒಂದು ಪೈನಾಪಲ್ ಟೇಸ್ಟ್ ಜಾಸ್ತಿ ಇದೆ ಇದರಲ್ಲಿ. ಓಕೆ, ಸೊ ಅದು ತುಂಬ ಖುಷಿ ಕೊಡ್ತು ನನಗೆ. ಓಕೆ, ಸೊ ವೀಕ್ಷಕರೇ, ನೀವು ಮನೆಯಲ್ಲಂತೂ ನೀವು 100% ನೀವು ಟ್ರೈ ಮಾಡ್ಬೋದು. ಇದಕ್ಕೆ ನೀವು ಹೇಳಿದಾಗೆ 5 ಗಂಟೆ ರೆಡಿ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಇಡಬೇಕಲ್ವಾ. ಮಿಕ್ಸ್ ಮಾಡಿದ್ರೂ ತೊಂದರೆ ಇಲ್ಲ, ಟೇಸ್ಟ್ ಈ ಥರ ಇದೆ ಅಲ್ವಾ. ಓಕೆ, ಸೊ ನೀವು ಹೇಳಿದಾಗೇ ಮನೆಯಲ್ಲಂತೂ ಇದು 100% ಲೈಕ್ ಮಾಡ್ತಾರೆ ಮಕ್ಕಳು, ಮನೆಯವರು ಅಲ್ವಾ. ಈಸಿ ಒಂದು. ಓಕೆ, ಸೊ ಯಾವುದೇ ಒಂದು ಫಂಕ್ಷನ್, ಯಾವುದೇ ಒಂದು ಪೂಜೆ ಏನಾದರೂ ಇದ್ರೆ ಇದನ್ನು ಯೂಸ್ ಮಾಡ್ಬೋದು ಅಂತ ಅಲ್ವಾ. ಓಕೆ ಓಕೆ, ಸೊ ವೀಕ್ಷಕರೇ, ಅಂತೂ 100% ನನಗೆ ತುಂಬ ಖುಷಿ ಆಯಿತು. ಸೊ ಮೇಡಮ್ ಅವರು ಈಸಿಯಾಗಿ ಕಲಿಸಿಕೊಟ್ಟಿದ್ದಾರೆ. ಸೊ ಇದು ಮತ್ತೊಮ್ಮೆ ಹೇಗೆ ಮಾಡೋದು ಅಂತ ಹೇಳ್ಬೋದಾ? ಓಕೆ, ಮೊದಲಿಗೆ ಪ್ರೊಸೀಜರ್ ಏನಂದ್ರೆ ಎಣ್ಣೆ ಕಾಯಕ್ಕಿಡಿ. ಓಕೆ, ಸಿರಪ್ಗೆ ರೆಡಿ ಮಾಡ್ಲಿಕ್ಕೆ 1 ಕಪ್ ಶುಗರ್ ಮತ್ತೆ ಮುಳುಗುವಷ್ಟು ನೀರನ್ನ ಹಾಕಿ ಕಾಯಲಿಕ್ಕೆ ಇಡೋದು. ಓಕೆ, ಅದಾದ್ಮೇಲೆ ಮಿಕ್ಸ್ ಮಾಡುವಾಗ 1 ಕಪ್ ಮೈದಾ, ಓಕೆ, 1 ಟೇಬಲ್ ಸ್ಪೂನ್ ಅಂದ್ರೆ 3 ಸ್ಪೂನ್ ಕಾರ್ನ್ ಫ್ಲವರ್, 3 ಸ್ಪೂನ್ ಮೊಸರು ಮತ್ತೆ ಸ್ವಲ್ಪ ಉಪ್ಪು. ಓಕೆ ಓಕೆ, ಜಾಸ್ತಿ ಬೇಡ. ಓಕೆ ಓಕೆ, ಇಷ್ಟು ಹಾಕಿ ಕಲಿಸ್ಬೇಕು. ಕಲಿಸಿ 5 ಗಂಟೆ ಇಡಬೇಕು. ಓಕೆ 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 ಓಕೆ, ಬಟ್ 5 ಗಂಟೆ ಇಡಬೇಕು. ಓಕೆ, ಅದಾದ ನಂತರ ಶುಗರ್ ಸಿರಪ್ ಇನ್ನೇನು ಆಗ್ತಿದೆ ಅದು ಸ್ವಲ್ಪ ಬಿಸಿ ಇರಲೇಬೇಕು ಎಂಡು ತನಕ ಅಲ್ವಾ. ಓಕೆ ಓಕೆ, ಒಂದು ಕೇಸರಿದು ನೀರು ಇದೆಯಲ್ವಾ, ಏನು ನೆನೆಸಿಟ್ಟಿರ್ತೀವಲ್ಲ, ಆ ನೀರನ್ನು ಇದಕ್ಕೆ ಹಾಕಿ ಕುದಿಸ್ಬೇಕು. ಆಮೇಲೆ ಆ ಪಾಕ ಎಲ್ಲಿವರೆಗೆ ಆಗಿದೆ ಅಂತ ನೋಡ್ಬೇಕಂದ್ರೆ ಒಂದು ಸ್ಪೂನಿಗೆ ಹಾಕಿ ಡ್ರಾಪ್ ಅನ್ನ ಕೈಯಲ್ಲಿ ಮುಟ್ಟು ನೋಡಿದ್ರಾಗ ಸ್ವಲ್ಪ ಅಂಟಿರ್ಬೇಕು. ಓಕೆ ಓಕೆ ಓಕೆ, ಅದಾದ್ಮೇಲೆ ಫ್ರೈ ಮಾಡಬೇಕು, ಡಿಪ್ ಮಾಡಿ ಸ್ವಲ್ಪ ಜಾಗ್ರತೆಯಲ್ಲಿ ಅಲ್ವಾ. ಓಕೆ, ಎಸ್ ಎಸ್ ಎಸ್. ಫ್ರೈ ಮಾಡಾದ್ಮೇಲೆ ತಕ್ಷಣ ಶುಗರ್ ಸಿರಪಿಗೆ ಹಾಕ್ಬೇಕು. ಬಿಸಿ ಇರುವಾಗಲೇ ಹಾಕ್ಬೇಕು, ಅದು ಎಳ್ಕೊಳ್ಳುತ್ತೆ. ಓಕೆ ಓಕೆ, ಅದಾದ್ಮೇಲೆ ಆಸ್ ಯೂಶುವಲ್ ಪ್ಲೇಟಿಂಗ್ ಮಾಡೋದು, ತಿನ್ನೋದು ಅಲ್ವಾ, ತಿನ್ನೋದು ಅಷ್ಟೇ. ಓಕೆ, ಸೊ ವೀಕ್ಷಕರೇ, ನೀವು ಮೇಡಮ್ ಹೇಳುವಾಗ ತುಂಬಾ ಸಿಂಪಲ್ ಆಗಿದೆ. ಸೊ ಸ್ವಲ್ಪ ಅದು ಏನಂದರೆ ನಮ್ಮ ಮೈಂಡಲ್ಲಿ ಬರೋದು 5 ಗಂಟೆ ಇಡಬೇಕಲ್ವಾ ಅಂತ. ಆದರೂ 5 ಗಂಟೆ ಇಟ್ಟರು ಸ್ವಲ್ಪ ಟೇಸ್ಟಿ ಅಂತೂ 100% ಏನು ಟೇಸ್ಟ್ ಬರುತ್ತಲ್ಲ, ಚೆನ್ನಾಗಿರುತ್ತೆ ಅಲ್ವಾ. ಓಕೆ, ಸೂಪರ್. ಆ್ಯಂಡ್ ಮೇಡಮ್, ಇದಂತೂ 100% ನನಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ಏನು ಹೇಳ್ತೀರಾ? ನೆಕ್ಸ್ಟ್ ನಮಗೆ ಪಾಲಕ್ ಪನ್ನೀರ್ ತಿಂದಿದ್ದೀರಲ್ಲ? ಪಾಲಕ್ ಪನ್ನೀರ್ ತಿಂದಿದ್ದೇವೆ, ಬಟ್ ನೀವೀಗ ಮಾಡಿ ಕೊಡ್ಬೇಕಾದ್ರೆ ಚಪಾತಿ ಒಟ್ಟಿಗೆ ತಿಂದಿದ್ದೀರಾ, ನಾನ್ ಒಟ್ಟಿಗೆ ತಿಂದಿದ್ದೀರಲ್ಲ? ಓಕೆ, ನಾನ್ ಮಾಡ್ತಿರೋದು ಪಾಲಕ್ ಪನ್ನೀರ್ ಕಟ್ಲೆಟ್. ಓಕೆ ಓಕೆ ಓಕೆ, ಸ್ಟಾರ್ಟರ್ ತರ. ಇದು ಸಹ ನಾನು ಹರಾಬರ ಕಬಾಬ್ ಏನ್ ಮಾಡ್ತಾರಲ್ಲ, ಓಕೆ, ಅದರಲ್ಲಿ ಸ್ವಲ್ಪ ಕ್ರಿಯೇಟಿವ್ನೆಸ್ ಯೂಸ್ ಮಾಡಿ ಹರಾಬರ ಕಬಾಬ್ ಅಲ್ಲಿ ಪಾಲಕ್ ಯೂಸ್ ಮಾಡ್ತಾರೆ. ನಾನು ಎಣಿಸಿದೆ ಪಾಲಕ್ ಮತ್ತೆ ಪನ್ನೀರ್ ಎರಡು ಹಾಕಿ ಮಾಡಿದ್ರೆ ಹೇಗಿರುತ್ತೆ. ಓಕೆ, ನಿಮ್ಮ ಓವರ್ ಆಲ್ ಕ್ರಿಯೇಟಿವಿಟಿ ಅಲ್ವಾ. ಓಕೆ, ಸೊ ಹಾಗೆ ಮುಂಚೆ ಮಾಡಿ ಕೊಟ್ಟಿದ್ದೀನಿ, ನೀವೇ ಫಸ್ಟ್. ಓಕೆ ಓಕೆ, ಎಸ್ ಎಸ್. ಸೊ ಹಾಗಾದ್ರೆ ನಾನಂತೂ ರೆಡಿ. ನೀವೀಗ ಹೇಗೆ ಅದನ್ನು ಕಲಿಸಿ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಓಕೆ, ಡನ್. ಸೊ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಸ್ಪಂದನ ಅಟಿಲ್ ಸೂಪರ್ ರುಚಿ ಕಾರ್ಯಕ್ರಮ ಮುಂದುವರುತ್ತೆ. ಟೇಕ್ ಅ ಬ್ರೇಕ್.
ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು. ಸೊ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಒಂದೊಂದು ಸ್ವೀಟ್ ಅಂತ ತಿಂದಾಯಿತು. ನೆಕ್ಸ್ಟ್ ಏನು ಅಂತ ಖಾರನ? ಸ್ವೀಟ್ ಆದ್ಮೇಲೆ ಖಾರ ಬೇಕೇ ಬೇಕು ಅಲ್ವಾ? ಖಾರ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತೀರಾ? ಒಂದು ಪಾಲಕ್ ಪನ್ನೀರ್ ನೀವು ತಿಂದಿದ್ದೀರಲ್ಲ? ಓಕೆ, ತಿಂದಿದ್ದೇನೆ. ತಿಂದಿದ್ದೀರಾ? ಚಪಾತಿ ಅದು ಇದು ಅಂತ. ಓಕೆ, ಗೀ ರೈಸು ನಾರ್ಮಲ್ ಆಗಿ. ಹಾಂ. ನಾನಿವತ್ತು ಅದೇ ಪಾಲಕ್ ಪನ್ನೀರನ್ನ ಇಟ್ಕೊಂಡು ಕಟ್ಲೆಟ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ ಕಟ್ಲೆಟ್. ಇದು ಏನ್ ಹರಬರ ಕಬಾಬ್ ಅಂತಾರಲ್ಲ, ಅದೇ ತರಾನೇ ಅಲ್ಲಿ ಪಾಲಕ್ ಮೇನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ. ಅದೇ ಮೇನ್ ಇಂಗ್ರೀಡಿಯೆಂಟ್ ವಿತ್ ಪನ್ನೀರನ್ನ ಯೂಸ್ ಮಾಡಿ ಓಕೆ ಸ್ವಲ್ಪ ನಿಮ್ಮ ಕ್ರಿಯೇಟಿವಿಟಿ ಅಲ್ವಾ? ಓಕೆ, ನೀವು ಫಸ್ಟ್ ಪರ್ಸನ್ ಅಲ್ಲ, ಕ್ರಿಯೇಟಿವ್ ಅದು ಕೆಲವೊಮ್ಮೆ ಕಷ್ಟ ಆಗ್ತದೆ. ಫಸ್ಟ್ ಪರ್ಸನ್ ಆದ್ರೆ ಸ್ವಲ್ಪ ನಮಗೂ ಕೂಡ ಹೆದರಿಕೆ ಆಗುತ್ತೆ. ಹಾಗೆ ಓಕೆ, ಆಗ್ಲಿ. ಸೊ ಹಾಗಾಗಿ ಅದನ್ನೇ ಮಾಡೋಣ ವೀಕ್ಷಕರಿಗೋಸ್ಕರ ಅಲ್ವಾ? ಓಕೆ, ಡನ್. ಸೊ ಹಾಗಾದ್ರೆ ನೀವು ರೆಡಿ ಅಲ್ವಾ? ವೀಕ್ಷಕರು ರೆಡಿ, ನಾವು ಕೂಡ ರೆಡಿ. ಓಕೆ, ರೆಡಿ ಮೇಡಮ್. ಎಸ್ ಮೇಡಮ್, ಏನೆಲ್ಲ ಬೇಕಾಗ್ತದೆ ಈ ಒಂದು ಡಿಶ್ ರೆಡಿ ಮಾಡಬೇಕಾದ್ರೆ? ಅಫ್ಕೋರ್ಸ್ ಪಾಲಕ್, ಮತ್ತೆ ಓಕೆ ಓಕೆ ಗ್ರೀನ್ ಚಿಲ್ಲಿ, ಓಕೆ ಕ್ರಶ್ ಗ್ರೀನ್ ಚಿಲ್ಲಿ, ಸಾಲ್ಟ್, ನಮ್ಮ ಮಿರ್ಚಿ ಪೌಡರ್, ಖಾರದ ಪುಡಿ, ಜೀರಾ ಪುಡಿ, ಓಕೆ, ಗರಂ ಮಸಾಲ, ಓಕೆ, ಮತ್ತೆ ಧನಿಯಾ ಪುಡಿ, ಓಕೆ, ಮತ್ತೆ ಇದು ಮಾಡುವಾಗ ಹೇಳ್ತೀನಿ, ಎಳ್ಳು ಮತ್ತೆ ಗೋಡಂಬಿ ಆಪ್ಷನಲ್. ಅದು ಆಪ್ಷನಲ್. ಓಕೆ ಓಕೆ. ಮೈದಾ ಹಿಟ್ಟು ಇದು ಸ್ವಲ್ಪ ಸಾಕು, 1-2-3 ಸ್ಪೂನ್. ಓಕೆ. ಪೊಟ್ಯಾಟೊ, ಓಕೆ, 2 ಪೊಟ್ಯಾಟೋಸ್, ಹಾಫ್ ಕಟ್ ಪೊಟ್ಯಾಟೋಸ್, ಮತ್ತೆ ಪಾಲಕ್ ಇದು ಪೇಸ್ಟ್. ಓಕೆ. ಪೇಸ್ಟ್ ಹೇಗೆ ಮಾಡಿರೋದು ಅಂದ್ರೆ ಪಾಲಕನ್ನ ಬೇಯಿಸಿ ಮತ್ತೆ ಪೇಸ್ಟ್ ಮಾಡಿರೋದು. ಓಕೆ, ಬೇಯಿಸಬೇಕಲ್ವಾ? ಓಕೆ, ಬೇಯಿಸೋದಂದ್ರೆ ತುಂಬಾ ಬೇಯಿಸೋದಲ್ಲ, ಒಂದು 2 ಮಿನಿಟ್ಸ್ ಬೇಯಿಸೋದು. ಓಕೆ ಓಕೆ ಓಕೆ. ಅದಾದ್ಮೇಲೆ ಪೇಸ್ಟ್ ಮಾಡೋದು. ಪೇಸ್ಟ್ ಮಾಡಿದ ಸಪೋಸ್ ಕೆಲವು ಸಲ ಏನಾಗುತ್ತೆ ಅಂದ್ರೆ ನೀರಾಗ್ಬಿಡೋ ಚಾನ್ಸಸ್ ಇರುತ್ತೆ. ಅದನ್ನ ಪುನಃ ನಾವು ಒಲೆಯಲ್ಲಿ ಮತ್ತೆ ಪೇಸ್ಟ್ ಅನ್ನ ನಾವು ಕಾಯಿಸಿದ್ರೆ ನೀರ್ ಆವಿ ಆಗತ್ತೆ. ಆ ಪೇಸ್ಟ್ ಇಟ್ಕೊಂಡ್ರು ಆಯ್ತು. ಆಮೇಲೆ ಇದು ಬ್ರೆಡ್ ಕ್ರಮ್ಸ್ 2 ತರ ತಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಇದು ನಾನೇ ಮಾಡಿದ್ದು. ಬ್ರೆಡ್ ಉಳಿದಿರತ್ತಲ್ಲ, ಅದನ್ನ ತವ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಬೇಕು. ಸ್ವಲ್ಪ ರೋಸ್ಟ್ ಮಾಡಿ ಮಿಕ್ಸಿಯಲ್ಲಿ ಒಂದ್ಸತಿ ಗ್ರೈಂಡ್ ಮಾಡಿದ್ರೆ ಸಾಕು, ಜಾಸ್ತಿ ಬೇಡ. ಇದು ಡ್ರೈ ಬ್ರೆಡ್ ಕ್ರಮ್ಸ್, ನಮ್ಮ ರಸ್ಕ್ ಪುಡಿ ಆ ತರದ್ದು. ಇದು ಅಗೇನ್ ಆಪ್ಷನಲ್, ಮಿಕ್ಸ್ ಹರ್ಬ್ಸ್ ಬೇಕಾದ್ರೆ. ಓಕೆ ಓಕೆ, ಬೇಕಾದ್ರೆ ಆಪ್ಷನಲ್. ಅದು ನೀವು ಮಾಡ್ತಿರುವಾಗ ಹೇಳ್ತೀರಾ ಅಲ್ವಾ? ಫ್ರೈಗೆ ಎಣ್ಣೆ ಅಂತೂ ಬೇಕು. ಓಕೆ, ಸೊ ವೀಕ್ಷಕರೇ ಇಷ್ಟು ಬೇಕಾಗುತ್ತೆ. ಓಕೆ, ಆ್ಯಂಡ್ ಫಸ್ಟು ಗ್ಯಾಸ್ ಅಂತೂ ಆನ್ ಮಾಡಲೇಬೇಕು. ಓಕೆ, ಸೊ ಬಿಸಿ ಆಗ್ತಾ ಇದೆ ಎಣ್ಣೆ ಅಲ್ವಾ? ಸೊ ಫಸ್ಟಿಗೆ ಏನು ಯಾವ ಥರ ಸ್ಟಾರ್ಟ್ ಮಾಡಬೇಕು ಮೇಡಮ್? ಸ್ಟಾರ್ಟ್ ಮಾಡೋದು ಫಸ್ಟಿಗೆ ಹೇಳ್ಬಿಡ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ SRR ಅದನ್ನೇ ಯೂಸ್ ಮಾಡೋದು ಮನೆಯಲ್ಲಿ. ಹಾಗಾಗಿ ಅವ್ರದೇ ಜೀರಾ ಪುಡಿ ಇರ್ಬೋದು, ಕೊರಿಯಂಡರ್ ಪೌಡರ್ ಎಲ್ಲದೂ ಅವ್ರದೇ. ಓಕೆ, ಸೊ ಪ್ರತಿಯೊಂದು ಮನೆಯಲ್ಲಿ ಜಾಸ್ತಿಯಾಗಿ ಏನು ಮಸಾಲೆಗಳು ಯೂಸ್ ಮಾಡ್ತಾರೆ ಅಂದ್ರೆ SRR ಅಂತ ಹೇಳ್ತಾರೆ. ಸೊ ಹಾಗಾಗಿ ವೆರೈಟಿ ಸಿಗತ್ತೆ. ಹೌದು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಗೀ ರೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದು. ಓಕೆ ಓಕೆ ಓಕೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಓಕೆ ಓಕೆ. ಸೊ ಮೇಡಮ್, ಈಗ ಮನೆಯಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಅಡಿಗೆ? ಕೆಲವೊಂದು ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತೀರ ಮನೆಯಲ್ಲಿ. ಸೊ ಯಾರು ಜಾಸ್ತಿ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ? ಹಸ್ಬೆಂಡ್ ಮತ್ತೆ ನನ್ನ ಮಗ. ಅಡಿಗೆ ಮಾಡ್ತಾರೆ ಹಸ್ಬೆಂಡ್? ಮಾಡ್ತಾರೆ. ಓಕೆ ಓಕೆ, ಮಾಡ್ತಾರೆ. ಹೆಲ್ಪ್ ಮಾಡ್ತಾರೆ. ಓಕೆ, ನೀವು ಮಾಡಿರೋ ಅಡಿಗೆಗಳನ್ನು ಟೇಸ್ಟ್ ಮಾಡಿ ಏನು ಕಮ್ಮಿ ಇದೆ, ಏನು ಹಾಕಬೇಕು ಜಾಸ್ತಿ ಹೇಳ್ತಾರೆ ಅಲ್ವಾ? ಓಕೆ ಓಕೆ. ಸೊ ಅದು ಒಳ್ಳೇದೇ ಅಲ್ವಾ? ಓಕೆ, ಕೆಲವೊಂದು ಮನೆಯಲ್ಲಿ ಪಾಪ ಕಿಚನ್ಗೆ ಹೋಗಲ್ಲ ಅಂತೆ ಕೆಲವ್ರು ಹೇಳ್ತಾರೆ. ಹೆಂಗಸರಿಗೆ ಅಂತ ಅಲ್ಲ, ಈ ಕಿಚನ್ ಅನ್ನೋದು ಒಂದು ಆರ್ಟ್ ಅಲ್ವಾ? ಹೌದು, ಯಾರು ಬೇಕಿದ್ರು ಮಾಡ್ಬೋದು. ಹೆಂಗಸ್ರೆ ಹಾಗೆ ಅಂತ ಏನಿಲ್ಲ. ಸೊ ಈ ಕ್ರಿಯೇಟಿವ್ನೆಸ್ ಯಾರು ಬೇಕಿದ್ರು ಮಾಡ್ಬೋದು, ಮಕ್ಕಳು ಎಲ್ಲ. ಬಟ್ ಹುಡುಗರು ಹೇಳ್ತಾರೆ ಜಾಸ್ತಿ ಕಿಚನ್ ಅಲ್ಲಿ ಇದ್ರೆ ಸ್ವಲ್ಪ ಕಷ್ಟ ಅಂತ. ಹಾಗೇನಿಲ್ಲ ಅಲ್ವಾ? ಹಾಗೇನಿಲ್ಲ, ಎಲ್ಲರೂ ಮಾಡ್ಲೇಬೇಕು ಅಲ್ವಾ? ಸರ್ವೈವ್ ಆಗ್ಲಿಕ್ಕೆ ನಮಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕಲ್ಲ. ಕರೆಕ್ಟ್. ಓಕೆ, ಎಸ್. ಇದಾದ್ಮೇಲೆ ಈ ಬ್ರೆಡ್ ಕ್ರಮ್ಸ್ ಅನ್ನ ಹಾಕೊಂಡ್ಬಿಡ್ತೀನಿ. ಇದು ನಾನು ಒಂದು 4 ಬ್ರೆಡ್ ಪೀಸ್ ಅನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಕು, ಬೇಡ. ಮತ್ತೆ ಇದ್ರಲ್ಲಿ ಏನಂದ್ರೆ ಪ್ರಪೋರ್ಷನ್ ಆಚೆ ಈಚೆ ಆದ್ರೆ ಪ್ರಾಬ್ಲಮ್ ಇಲ್ಲ. ಹಾಗೇನ್ ಟೇಸ್ಟ್ ಕಡಿಮೆ ಆಗತ್ತೆ ಹಾಗೆ ಆತರ ಏನು. ಓಕೆ ಓಕೆ ಓಕೆ. ಎಸ್. ಓಕೆ, ಪಾಲಕ್ ಪೇಸ್ಟ್ ಸ್ಟೆಪ್ ವೈಸ್ ಅಲ್ವಾ? ಓಕೆ, ಪಾಲಕ್ ಪೇಸ್ಟ್ ಎಷ್ಟು ಬೇಕು ಅಷ್ಟು ಅಲ್ವಾ? ಪನ್ನೀರ್. ಓಕೆ, ಇದು ಸಹ ಪನ್ನೀರನ್ನ ಸಪೋಸ್ ಕ್ಯೂಬ್ಸ್ ಇದ್ರೆ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ. ಓಕೆ ಓಕೆ. ಸ್ವಲ್ಪ 100 ಗ್ರಾಮ್ಸ್ ಇದು ಪೇಸ್ಟ್ ನಾನು ಸ್ವಲ್ಪ ಹಾಕಿದ್ದೀನಿ. ಓಕೆ ಓಕೆ ಓಕೆ. ಎಸ್. ಜೀರಾ ಪೌಡರ್,
ಎಷ್ಟು ಬೇಕು ಅಷ್ಟು ಅಲ್ವಾ? ಅಷ್ಟೇ, ಅಷ್ಟೇ, ಸ್ವಲ್ಪ ಸಾಕು. ಸ್ವಲ್ಪ ಸಾಕು. ಮತ್ತೆ ಇಲ್ಲದಿದ್ರೆ ಜಾಸ್ತಿ ಮಸಾಲೆದೇ ಟೇಸ್ಟ್. ಓಕೆ, ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ ಮಸಾಲೆ ಹಾಕೋಣ ಜಾಸ್ತಿ ಟೇಸ್ಟ್ ಬರ್ಬೋದು ಅಂತ, ಇಲ್ಲ ಇಲ್ಲ, ಬಟ್ ಕೆಲವೊಮ್ಮೆ ಚೇಂಜಸ್ ಜಾಸ್ತಿ ನೋಡಿ ಬರ್ತದೆ. ಎಷ್ಟು ಸ್ವಲ್ಪ ಹಾಕಿದೆ. ಓಕೆ ಓಕೆ. ಹೆಚ್ಚು ಹಾಕ್ಲಿಲ್ಲ. ಧನಿಯಾ ಪೌಡರ್ ಓಕೆ. ಯಾವತ್ತೂ ಅಷ್ಟೇ ಜೀರಾ ಕಡಿಮೆ ಇರಬೇಕು, ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ. ಇಲ್ಲಿ ಅರಿಶಿನ ಪುಡಿನ ನಾನು ಯೂಸ್ ಮಾಡ್ತೀನಿ, ಯಾಕಂದ್ರೆ ಕಲರ್ ನನಗೆ ಗ್ರೀನೇ ಬೇಕಿತ್ತು. ಓಕೆ 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 ಓಕೆ. ಸೊ ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಎಲ್ಲೋ ಬರುತ್ತೆ ಅಲ್ವಾ? ಓಕೆ, ಗ್ರೇಟ್. ಈಗ ನೆಕ್ಸ್ಟು ಉಪ್ಪು. ಉಪ್ಪು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಓಕೆ. ಮೊಬೈಲ್ ಇಟ್ಕೊಂಡು ಉಪ್ಪು ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಎರಡೆರಡು ಸಲ ಕಾನ್ಸಂಟ್ರೇಷನ್ ಬೇಕು ಅಲ್ವಾ? ಎರಡೆರಡು ಸಲ ಹಾಕಿದ್ರು ಗೊತ್ತಾಗಲ್ಲ. ಹ್ಮ್. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ನಿಮ್ಮ ಖಾರದ ಅನುಸಾರವಾಗಿ ಹಾಕಿ. ಗ್ರೀನ್ ಚಿಲ್ಲಿ ಪೇಸ್ಟ್ ಪ್ರಿಫರ್ ಮಾಡ್ತೀವಿ, ಅಗೈನ್ ಗ್ರೀನ್ ಆಗಿರ್ಬೇಕಂತ. ಸ್ವಲ್ಪ ನಿಮಗೆ ಒಂದ್ ಸ್ವಲ್ಪ ಟೇಸ್ಟ್ ಬೇಕಾದ್ರೆ ನಿಮ್ಗೆ ರೆಡ್ ಚಿಲ್ಲಿ ಪೌಡರ್ ಅಂತ. ಇವಾಗ ಏನಿಲ್ಲ, ಇಷ್ಟೇ ಕೆಲಸ, ಮಿಕ್ಸಿಂಗ್ ಮಾಡೋದು. ಓಕೆ ಓಕೆ ಓಕೆ. ಮೇಡಮ್, ಇದು ಎಷ್ಟು ಹೊತ್ತು ಬೇಕಾಗುತ್ತೆ ಅಂದ್ರೆ ಇದು ಮಾಡಿಟ್ಟು ಒಂದು ಅರ್ಧ ಗಂಟೆ ಇಟ್ರೆ ಫ್ರೀಜರ್ ಅಲ್ಲಿ ಇಟ್ರೆ ಚೆನ್ನಾಗಿ ಆ ಬ್ರೆಡ್ ಏನಿದೆ ಅಲ್ವಾ, ಇದ್ರಲ್ಲಿರೋ ನೀರಿನ ಅಂಶ ಇಳ್ಕೊಳ್ಳುತ್ತೆ. ಅವಾಗ ನಿಮಗೆ ಶೇಪ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ ಓಕೆ. ಹಾಗಾಗಿ ಫ್ರಿಜ್ ಅಲ್ಲಿ ಇಟ್ರೆ ಬೆಟರ್. ಓಕೆ. ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ ಈಗ? ಬೇಡ, ಇದೇ ಡ್ರೈ ಮಿಕ್ಸ್. ನೋಡಿ ಪನ್ನೀರೇ ಜಾಸ್ತಿ ಕಾಣ್ತದೆ. ಓಕೆ ಓಕೆ ಓಕೆ. ಮೇಡಮ್, ಈಗ ನಮ್ಮ ಇಲ್ಲಿ ಆಯಿಲ್ ಅಂತೂ ಫುಲ್ ಬಿಸಿ ಆಗಿದೆ. ಸೊ ಈಗ ಏನು ಮಾಡಬೇಕು ಮೇಡಮ್? ಏನಿಲ್ಲ, ಇವಾಗ ಆಲ್ರೆಡಿ ರೆಡಿ ಆಗಿದೆ, ಅದು ಮಿಕ್ಸಪ್ ಆಗಿದೆ. ಈಗ ಒಳ್ಳೆ ನೋಡಿ ಬ್ರೆಡ್ ಎಲ್ಲ ಹೀರ್ಕೊಂಡಿದೆ ಅಲ್ವಾ, ನೀರಿನ ಅಂಶ ಎಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ. ಓಕೆ. ಇವಾಗ ಶೇಪ್ ಕೊಡ್ಬೇಕು. ನೀವು ಬೇರೆ ಬೇರೆ ಶೇಪ್ ಕೊಡಬಹುದು, ಶೇಪ್ ಅಥವಾ ಹಾರ್ಟ್ ಶೇಪ್. ನಿಮ್ಮ ಜಾಸ್ತಿಯಾಗಿ ಹಾರ್ಟ್ ಶೇಪೇ ಒಳ್ಳೇದಂತ. ಓಕೆ, ಎಸ್ ಎಸ್. ಇಲ್ಲಿ ಇದು ಡ್ರೈ ಬ್ರೆಡ್ ಕ್ರಮ್ಸ್. ಓಕೆ. ಇದಕ್ಕೆ ಬೇಕಿದ್ರೆ ನೀವು ಆಪ್ಷನಲ್ ಆಗಿ ಈ ಮಿಕ್ಸ್ಡ್ ಹರ್ಬ್ಸ್ ಇರುತ್ತಲ್ಲ, ಅದನ್ನ ಹಾಕಬಹುದು. ಆಪ್ಷನಲ್ ಅಲ್ವಾ? ಓಕೆ. ತಂದಿದ್ದೀನಿ, ಇರುತ್ತೆ ಮಿಕ್ಸ್ಡ್ ಹರ್ಬ್ಸ್. ಎಸ್ ಎಸ್ ಎಸ್. ಓಕೆ. ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹೀಗೆಲ್ಲ ಬೇಕಿದ್ರೆ ಹಾಕಬಹುದು, ಹಾಕೊಳ್ಳಬಹುದು, ಮಿಕ್ಸ್ ಅಪ್ ಮಾಡಬಹುದು ಅಲ್ವಾ? ಓಕೆ. ಮಿಕ್ಸ್ ಅಪ್ ಮಾಡಿ ಮತ್ತೆ ಓಕೆ ಮೇಡಮ್, ಇದು ನಾವು ಯಾವುದು ಶೇಪ್ ಮಾಡ್ಬೋದು, ನೋ ಪ್ರಾಬ್ಲಮ್ ಅಲ್ವಾ? ಓಕೆ. ಅಲ್ಲ, ಕೆಲವೊಮ್ಮೆ ನಾವು ಯೋಚನೆ ಮಾಡ್ತೀವಿ ಶೇಪಲ್ಲಿ ಏನಾದರೂ ಬೇಯೋದು ಸ್ವಲ್ಪ ಜಾಸ್ತಿ ಆಗುತ್ತಾ, ಹಾಗೆ ಹೀಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಹಾಗೇನಿಲ್ಲ ಅಲ್ವಾ? ಓಕೆ, ಎಸ್. ಈಗ ಆಲ್ರೆಡಿ ರೆಡಿ ಆಗಿದೆ, ಅಂದರೆ ಡಿಪೆಂಡ್ಸ್, ಅಂದರೆ ನಾವು ಯಾವುದು ಕೂಡ ಶೇಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ. ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಇವಾಗ 3 ರೀತಿ ನಾನು ಮಾಡ್ತೀನಿ. ಓಕೆ ಓಕೆ. 3ರಲ್ಲಿ ನೀವೇ ಚೂಸ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ಓಕೆ. ಒನ್ ಮೆಥಡ್ ಹೀಗೆ ಇದರಲ್ಲಿ ರೋಲ್ ಮಾಡೋದು. ಓಕೆ. 3 ಮೆಥಡ್ ಅಲ್ವಾ? ಓಕೆ. 3 ಮೆಥಡ್. ಒಂದು ರೋಲ್ ಮಾಡೋದು, ಹಾಗೆ ಡ್ರೈ ಬಿಡೋದು ಅಲ್ವಾ? ಓಕೆ. ಇನ್ನೊಂದು ಮೆಥಡ್. ಓಕೆ. ನೀವು ಆಗಲೇ ಹೇಳಿದ್ರಿ ಆಪ್ಷನಲ್ ಅಂತ ಅಲ್ವಾ? ಓಕೆ. ಇದೇ ಡ್ರೈ ಮಿಕ್ಸ್ಚರ್ಗೆ ಓಕೆ ಮಧ್ಯದಲ್ಲಿ ಒಂದು ಕ್ಯಾಶ್ಯೂಸ್ ಇಡಿ. ಓಕೆ. ಅದೊಂಥರ ಚೆನ್ನಾಗಿರುತ್ತೆ, ಸ್ವಲ್ಪ ನೋಡ್ಲಿಕ್ಕೆ ಕೂಡ ಅಟ್ರಾಕ್ಟಿವ್ ಅಲ್ವಾ? ಇರುತ್ತೆ. ಇನ್ನೊಂದು ಮೆಥಡ್, ಇದು ಎಳ್ಳಿದೆಯಲ್ಲ, ಓಕೆ, ಅದು ಕೂಡ ಹಾಕ್ಬೋದು. ಅದನ್ನ ಮಾತ್ರ ಇದರೊಟ್ಟಿಗೆ ಮಿಕ್ಸ್ ಮಾಡಿ. ಇದು ಸ್ವಲ್ಪ ಜಾಸ್ತಿ ಕಲರ್ಫುಲ್ ಕಾಣ್ತದೆ ಅಲ್ವಾ? ಇದು ಚೆನ್ನಾಗೂ ಇರುತ್ತೆ ಅಲ್ವಾ? ಇನ್ನೂ ಕ್ರಿಸ್ಪ್. ಓಕೆ, ಕ್ರಿಸ್ಪಿ ಆಗಿರುತ್ತೆ. ಹೌದು, ಎಸ್. 3 ಮೆಥಡ್, 3 ಯಾವುದು ಕೂಡ ಸೆಲೆಕ್ಟ್ ಮಾಡ್ಬೋದು ನಮಗೆ ಅಲ್ವಾ? ಸೆಲೆಕ್ಟ್ ಮಾಡಿ. ಓಕೆ. ಬೆಸ್ಟ್ ಯಾವುದು ಹೇಳಿ, ವೀಕ್ಷಕರಿಗೂ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್ ಕರೆಕ್ಟ್. ನೀವು ಅಡಿಗೆ ಮಾಡ್ತೀರಾ? ನಾವು ಅಡಿಗೆ ಮಾಡ್ತೇವೆ, ಬಟ್ ತಿನ್ನೋರು ಯಾರಿಲ್ಲ ಹಾಗೆ. ಅದೇ ಒಂದು ಇವಾಗ ಇಲ್ಲಿ ಕಲ್ತ್ಕೊಂಡ್ಮೇಲೆ ಸುಮಾರು ಮಾಡ್ಬೇಕಾಗಿದ್ರೆ. ಹೌದೌದು. ಈಗ ನೋಡಿ, ಈ ಒಂದು ಎಪಿಸೋಡು ನಮಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ ಇನ್ ಫ್ಯೂಚರಿಗೆ ಅಲ್ವಾ? ಓಕೆ. ನೀವು ಈಗ ಆಲ್ರೆಡಿ ವಿದಿನ್ 15 ಮಿನಿಟ್ಸ್, ವಿದಿನ್ 20 ಮಿನಿಟ್ಸ್ ಮಾಡುವಂಥ ರೆಸಿಪಿಗಳನ್ನು ಕಲಿಸ್ತಾ ಇದ್ದೀರಾ. ಸೊ ಸ್ವಲ್ಪ ಇನ್ ಫ್ಯೂಚರಲ್ಲಿ ಬೇಕಾಗ್ಬೋದು ಅಲ್ವಾ? ಓಕೆ, ಕಲ್ತ್ಕೊಂಡ್ಬಿಟ್ಟು ಕರೀರಿ ನಮಗೆ. ಆಯ್ತು, ಶೋರ್ 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 ಶೋರ್.
ಬಟ್ ನೀವು ಟೇಸ್ಟ್ ಹೇಗಿದೆ ಅಂತ ನೀವೇ ನನ್ನ ಹತ್ರ ಹೇಳ್ಬಾರ್ದು, ಅಂದರೆ ಓಕೆ ಅಂದರೆ ಓಕೆನೆ ಅಲ್ವಾ. ಆಲ್ರೆಡಿ ರೆಡಿ ಆಗಿದೆ ಅಲ್ಲ ಮೇಡಮ್? ಪಾಲಕ್ ಪನೀರ್ ಕಟ್ಲೆಟ್ ರೆಡಿ ಟು ಈಟ್. ಎಸ್, ರೆಡಿ ಟು ಈಟ್. ನೀವು ಕೊಟ್ಟರೆ ನಾನು ತಿಂತೇನೆ ಅಂತ. ಎಸ್, ನೋಡೋಣ. ಸೊ ವೀಕ್ಷಕರೇ, ಆಲ್ರೆಡಿ ರೆಡಿ ಆಗಿದೆ ಪಾಲಕ್ ಪನ್ನೀರ್ ಕಟ್ಲೆಟ್. ಓಕೆ ಓಕೆ. ಸೊ ಇದು ನೀವು ಹೆಸರು ನೀವೇ ಇಟ್ಟದು ಉದ್ದವಾಗಿ ಅಲ್ವಾ? ಅಂದ್ರೆ ಎರಡು ಮೇನ್ ಇಂಗ್ರೀಡಿಯೆಂಟ್. ಓಕೆ ಓಕೆ ಓಕೆ. ಸೊ ಹಾಗಾಗಿ ತುಂಬಾ ಅಂದ್ರೆ ಇದರಲ್ಲಿ ಏನಂದ್ರೆ ಒಂದು ನನ್ನ ಪ್ರಕಾರ ಹೆಲ್ದಿ ಆಗಿದೆ ಅಲ್ಲ, ಫುಡ್ ಕೂಡ ಹೆಲ್ದಿ, ಯಾಕಂದ್ರೆ ಪಾಲಕ್ ಕೂಡ ಇದೆ, ಹೌದು, ಬ್ರೆಡ್ ಮತ್ತೆ ಪನ್ನೀರು ಅದೆಲ್ಲ ಮಿಕ್ಸ್ ಆಗಿ ನನ್ನ ಪ್ರಕಾರ ಮಕ್ಕಳಿಗಂತೂ 100% ಇಷ್ಟ ಆಗ್ಬೋದು, ಮನೆಯವರಿಗೂ ಕೂಡ ಅಲ್ವಾ. ಸೊ ಇದು ಜಾಸ್ತಿಯಾಗಿ ಊಟ ಅಂತಲ್ಲ, ಸ್ಟಾರ್ಟರೇ ಅಲ್ವಾ. ಸೊ ಹಾಗಾಗಿ ನೋಡೋಣ, ನಾನೊಂದು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ. ಎಸ್, ಚೀಸ್ ಹಾಕಿದ್ದೀನಿ. ಓಕೆ. ಎಸ್ 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 ಎಸ್. ಸಾಸ್ ಒಟ್ಟಿಗೆ ಓಕೆ, ಅದು ಕೂಡ ಆಗುತ್ತೆ ಅಲ್ವಾ. ಎಸ್ ಎಸ್. ಓಕೆ. ಚೀಸ್ ಒಟ್ಟಿಗೆ ತಿನ್ನಿ. ಸೂಪರ್ ಮೇಡಮ್, ಇದಂತೂ ಸೂಪರ್ ಆಗಿದೆ. ನೀವು ಹೇಳಿದ್ರಿ ಚೀಸ್ ಅಂತ, ಚೀಸು ಇದು ಮತ್ತೆ ಸಾಸ್ ಕೂಡ ಹಾಕಿ ತಿನ್ಬೋದು ಅಲ್ವಾ. ಸೊ ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು ನೋಡ್ತಿರುವಾಗ ನಿಮ್ಗೆ ಕೂಡ ಆಸೆ ಆಗ್ತಾ ಇರ್ಬೋದು. ಓಕೆ. ಸೊ ಆಸೆ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಸೊ ಮೇ ಬಿ ಇದು ಜಾಸ್ತಿ ಅಂದರೆ ಒಂದು ಅರ್ಧ ಗಂಟೆ ಹೋಗ್ಬೋದು ಅಲ್ವಾ. ಮಿಕ್ಸ್ಅಪ್ ಎಲ್ಲ ನಾವೆಲ್ಲ ರೆಡಿ ಇದ್ರೆ, ಐಟಮ್ಸ್ ಎಲ್ಲ ರೆಡಿ ಇದ್ರೆ 100% ಹಾಫ್ ಆನ್ ಅವರ್, ಜಾಸ್ತಿ ಅಂದರೆ ಹಾಫ್ ಆನ್ ಅವರ್ ಒಳಗೆ ನೀವು ಇದನ್ನು ಈ ಡಿಶನ್ನು ರೆಡಿ ಮಾಡ್ಬೋದು. ಓಕೆ. ಸೊ ಗ್ರೇಟ್. ಆ್ಯಂಡ್ ಹೇಗೆ ಇದೊಂದು ಮತ್ತೊಂದು ಸತಿ ಹೇಳ್ಬೋದು ಏನೆಲ್ಲ ಹಾಕ್ಬೋದು ಅಂತ ಇದಕ್ಕೆ? ಮೊದಲನೇದಾಗಿ ಪನೀರ್ ಹಾಕಿದ್ದೀನಿ. ಓಕೆ. ಆಮೇಲೆ ಬ್ರೆಡ್ ಕ್ರಮ್ಸ್, ನಾ ಮುಂಚೆ ಹೇಳಿದಾಗೆ ಸ್ಲೈಸ್ ಮಾಡಿಟ್ಕೊಂಡಿರೋದು, ಗ್ರೀನ್ ಚಿಲ್ಲಿ ಪೇಸ್ಟ್, ಮತ್ತೆ ಪಾಲಕ್ ಪೇಸ್ಟ್, ಆಲೂಗಡ್ಡೆ, ಉಪ್ಪು, ಚಿಲ್ಲಿ ಪೌಡರ್, ಮತ್ತೆ ಕ್ಯಾಶ್ಯೂ ನಟ್ಸ್ ಬೇಕಿದ್ರೆ ಮಾತ್ರ, ಮತ್ತೆ ಇದು ಎಳ್ಳು ಸಹ ಬೇಕಿದ್ರೆ, ಮಿಕ್ಸ್ ಬೇಕಿದ್ರೆ, ಓಕೆ, ಹಾಗೆ ಬೇಕಿದ್ರೇನೆ ಮೂರು ಇದೆ ಅಲ್ವಾ. ಓಕೆ. ಆಮೇಲೆ ನಮ್ಮ ಜೀರಾ ಪೌಡರ್, ಗರಂ ಮಸಾಲಾ ಪೌಡರ್, ಧನಿಯಾ ಪೌಡರ್, ಇದು ಎಲ್ಲ ಹೆಸರಾದ ಮಸಾಲೆಗಳು ಅಲ್ವಾ. ಮೈದಾ ಹಿಟ್ಟು ಅದು ಸಹ ಬೇಕಿದ್ರೆ, ಬೇಕಿದ್ರೆ ಅಲ್ವಾ. ಓಕೆ. ಒಂದ್ ಸ್ವಲ್ಪ ಕಲಿಸುವಾಗ ಗಟ್ಟಿ ಆಗ್ಲಿಲ್ಲ ಅಂತ ಹೇಳಿದಾಗ ಮೈದಾ ಪೌಡರ್ ಹಾಕಿ. ಓಕೆ. ಎಸ್, ಇದಿಷ್ಟು ಬೇಕಾಗುತ್ತೆ ಅಲ್ವಾ. ಸೊ ವೀಕ್ಷಕರೇ, ನೀವು ಇವರು ಮೇಡಮ್ ಅವರು ತುಂಬಾ ಈಸಿಯಾಗಿ ಅಲ್ವಾ, ಈಸಿಯಾಗಿ ನೀವು ಹೇಳಿಕೊಟ್ರಿ ಮಿಕ್ಸ್ ಮಾಡೋದು, ಫ್ರೈ ಮಾಡೋದೇ ಅಂತ. ಓಕೆ. ಜಾಸ್ತಿ ಅಂದ್ರೆ ನಾನು ಆಗ್ಲೇ ಹೇಳಿದಾಗನೆ 30 ನಿಮಿಷ, ಜಾಸ್ತಿ ಅಂದ್ರೆ ಹಾಫ್ ಅನ್ ಅವರ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೋದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅಲ್ವಾ, ಯಾರು ಅಡಿಗೆ ರೆಡಿ ಮಾಡ್ತಾರೆ. ಓಕೆ. ಎಸ್, ಆಗಲಿ. ಸೊ ತುಂಬ ಖುಷಿ ಆಯ್ತು ಮೇಡಮ್ ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಇಷ್ಟೊತ್ತು ನಮಗೆ ಡಿಶನ್ನು ಹೇಗೆ ಮಾಡೋದು, ಯಾವ ಥರ ಮಾಡಿದರೆ ಹೇಗೆ ಆಗ್ತದೆ, ಸೊ ಎಲ್ಲ ಹೇಳಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ. ಧನ್ಯವಾದಗಳು. ಎಸ್, ನಮಗೆ ಇಲ್ಲಿವರೆಗೂ ಕರೆಸ್ಬಿಟ್ಟು ನಮಗೂ ಸಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅಡಿಗೆಯಲ್ಲಿ ನಮಗೂ ಸಹ ಅಭಿರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ನಾನ್ ವೆಜ್ ಒಟ್ಟಿಗೆ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ. ಇನ್ನೂ ಕಲಿತಾ ಇರ್ತೀನಿ. ಹಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಮ್ಮ ವೀಕ್ಷಕರ ಮಿತ್ರರಿಗೆ ನಾನು ಹೇಳಕ್ ಇಷ್ಟಪಡೋದು, ಒಂದು ಗೃಹಿಣಿಯಾಗಿ ಹೇಳ್ಬೇಕಂದ್ರೆ, ನೀವು ಏನಿದು ಪದಾರ್ಥಗಳನ್ನೆಲ್ಲ ಮಾಡ್ತಿರಲ್ವಾ, ಏನೇ ಐಟಮ್ಸ್, ಏನೇ ರೆಸಿಪೀಸ್ ಇರ್ಬೋದು, ಐಟಮ್ಸ್ ಅನ್ನ ಮಾಡಿದಾಗ ಅದು ಚೆಲ್ಲದಿದ್ದ ಅಂದ್ರೆ ಬಿಸಾಡದಿದ್ದ ಹಾಗೆ ಅದನ್ನ ಅದರಲ್ಲೇ ಇನ್ನೊಂದು ಏನಾದ್ರು ಒಂದು ಇನೋವೇಷನ್ಸ್ ಅನ್ನ ಮಾಡೋದು. ಎಕ್ಸಾಂಪಲ್ ಹೇಳ್ತೀನಿ, ನಾನು ಅನ್ನನೇ ಉಳಿದ್ರೆ ಅನ್ನದಲ್ಲೇ ಕಟ್ಲೆಟ್ ಮಾಡ್ತೀನಿ, ಹಾಗೆ ಹೇಳುದು. ಬೇರೆ ಬೇರೆ ಇನೋವೇಷನ್ಸ್ ಎಲ್ಲ ಇದೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಅವರಿಗೂ ಮತ್ತೊಂದು ಸತಿ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಧನ್ಯವಾದಗಳು. ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇವೆ. ಸೊ ಸ್ಪಂದನ ಅಟಿಲ್ ಸೂಪರ್ ರುಚಿ, ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.